ಸರ್ ಏನೇನು ಈಗ ರಿಪೋರ್ಟ್ಸ್ ಯಾರು ಬಂತ ಹೆಂಗೆ ಮಾಡ್ತೀರಿ? ಈಗ ನಾನು ಆಹಾರ ಸುರಕ್ಷತಾ ಪ್ರಾಧಿಕಾರದವರು ಇವತ್ತು ಎಲ್ಲ ರೀತಿಯಲ್ಲಿ ಯಾವ ರೀತಿ ಊಟ ಉಪಚಾರ ಇವತ್ತು ತಯಾರಾಗ್ತಾಯಿದೆ, ಅದು ಆರೋಗ್ಯವಂತಕ್ಕೆ ಪೂರಕವಾಗಿದೆಯಾ, ಆರೋಗ್ಯಕ್ಕೆ ಮಾರಕವಾಗಿದೆಯಾ ಅಂತ ನೋಡಿಕೊಳ್ಳಿಕ್ಕೆ ಇವತ್ತೆಲ್ಲ ಕಡೆ ಇನ್ಸ್ಪೆಕ್ಷನ್ ಮತ್ತು ರೇಡ್ ಇವತ್ತು ನಡೆಸ್ತಾ ಇದ್ದಾರೆ. ಭಾಳಷ್ಟು ಹೋಟೆಲ್ಗಳಲ್ಲಿ ಹಲವಾರು ವಿಚಾರ ಇವತ್ತು ಗಮನಕ್ಕೆ ಇವತ್ತು ಬಂದಿದೆ. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ಮ್ಯಾಕ್ಡೊನಾಲ್ಡ್ಸ್, KFC ಮತ್ತು ಸಬ್ವೆ ಇಲ್ಲಿಯ ಔಟ್ಲೆಟಿಗೂ ಮತ್ತು ಇಲ್ಲಿಯ ಸೆಂಟ್ರಲ್ ಕಿಚನ್ನಿಗೂ ಕೂಡ ಇವತ್ತು ತಪಾಸಣೆ ನಡೆಸಿ ಅಲ್ಲಿಂದ ಸ್ಯಾಂಪಲ್ಗಳನ್ನು ತಗೊಂಡು ಇವತ್ತು ಬಂದಿದ್ದಾರೆ. ಬಹುಶಃ ಇದು ನಮ್ಮ ಮಕ್ಕಳು ತಿನ್ನುವಂಥ ಬಣ್ಣು ಇದಕ್ಕೆ ಎಷ್ಟು ತಿಂಗಳಾಯಿತು, 1 ತಿಂಗಳ 2 ತಿಂಗಳ 3 ತಿಂಗಳ ಅಂತ ಜನರಿಗೆ ಗೊತ್ತಾಗಬೇಕಲ್ಲ ತಿನ್ನುವ ಮುಂಚೆ. ಇದೆಲ್ಲ ಜನರಿಗೆ ಮಾಹಿತಿ ಕೊಡೋದು ನಮ್ಮ ಜವಾಬ್ದಾರಿ ಮತ್ತು ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆ ಮಾಹಿತಿಗೆ ಟೆಸ್ಟಿಗೆ ಹೋಗಿದೆ, ಟೆಸ್ಟಿಗೆ ಹೋಗಿ ಲ್ಯಾಬ್ ರಿಪೋರ್ಟ್ ಬಂದ ತಕ್ಷಣ ಮಾಹಿತಿಯನ್ನು ನಾವು ಕೊಡ್ತೇವೆ. ಈಗ ನೆಕ್ಸ್ಟ್ ಅಂದರೆ ಆಧಾರದ ಮೇಲೆ ಈಗ ಅದೇ ರೈಡ್ ಮುಂದುವರಿದೆಲ್ಲ ಸರ್ಪ್ರೈಸ್ ಆಗಿರುತ್ತೆ ಸ್ಯಾಂಪಲ್ ಕಲೆಕ್ಷನ್ ಎಲ್ಲ ಕೂಡ ಸರ್ಪ್ರೈಸ್ ಆಗಿ ಸ್ಯಾಂಪಲ್ ಕಲೆಕ್ಷನ್ ಆಗಿದೆ. ಇನ್ನು ಮುಂದೆ ಕೂಡ ಆಗಾಗ ನಡೀತಾ ಇದೆ. ಇದು ಒಂದಲ್ಲೊಂದು ಕಡೆ ನಿರಂತರವಾಗಿ ಇವತ್ತು ಫುಡ್ಡಿನ ದಾಖಲೆ ನಾವು ಇವತ್ತು ತಪಾಸಣೆ ಮಾಡ್ತಾನೆ ಇರ್ತೇವೆ. ಯಾಕಂತ ಹೇಳಿದರೆ ಎಲ್ಲ ರೋಗಗಳು ಕೂಡ ಬರೋದು ಊಟದಿಂದ. ಈಗ ಎಲ್ಲ ರೋಗ ನೋಡುವಾಗ ಸಾಂಕ್ರಾಮಿಕ ರೋಗ ಇವತ್ತು ಆಗಿದೆ. ಅದಕ್ಕಾಗಿ ಇವತ್ತೆಲ್ಲ ಎಲ್ಲ 10 ವರ್ಷ ನಂತರ ಕೂಡ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಾವಿಂಥ ಕಠಿಣವಾದ ಕ್ರಮವನ್ನು ತಗೊಳ್ಳೇಬೇಕು. ಅದಕ್ಕೆ ನಾವು ತಗೊಳ್ತಿದ್ದೇವೆ. ಮತ್ತು ಜನಸಾಮಾನ್ಯ ದುಡ್ಡು ಕೊಟ್ಟು ಊಟ ಮಾಡುವಾಗ ಜನರಿಗೆ ಯಾಕೆ ಮೋಸ ಮಾಡಬೇಕು? ಎಲ್ಲ ಕಡೆ ಬಟ್ಟೆ ಅಂಗಡಿಯಲ್ಲಿ ಚರ್ಚೆ ಮಾಡ್ತಾರೆ, ಬಂಗಾರ ಅಂಗಡಿ ಚರ್ಚೆ ಮಾಡ್ತಾರೆ, ಇನ್ನೊಂದು ಕಡೆ ಚರ್ಚೆ ಮಾಡ್ತಾರೆ. ಹೋಟೆಲ್ಗೆ ಹೋದವ್ರು ಯಾರು ಚರ್ಚೆ ಮಾಡೋದಿಲ್ಲ. ಅವ್ರು ಹೇಳಿದ ರೇಟಿಗೆ ದುಡ್ಡು ಕೊಟ್ಟು ಬರ್ತಾರೆ. ಎಲ್ಲಾದ್ರೂ ಹೋಟೆಲ್ ಚರ್ಚೆ ಮಾಡಿದ್ರೆ ನೋಡಿದ್ದೀರಾ? ಜನರು ಅಲ್ಲಿ ಯಾವುದೇ ಚರ್ಚೆಯಲ್ಲಿ ದುಡ್ಡು ಕಟ್ಟುವಾಗ ಇವರು ಅವರಿಗೆ ಆರೋಗ್ಯವಂತ ಊಟ ಕೊಡಬೇಕಾ ಬೇಡವಾ? ಇದು ನಾವು ಹೇಳಬೇಕಾ? ನಾವು ಪೊಲೀಸ್ ಕೆಲಸ ಮಾಡಿಕೊಂಡು ಹೋಗಿ ಇದರಲ್ಲಿ ಹೇಳುವಂಥ ಅಗತ್ಯ ಇತ್ತಾ? ಸ್ವಯಂ ಪ್ರೇರಿತವಾಗಿ ಅವರೇ ಆಲೋಚನೆ ಮಾಡಬೇಕಲ್ಲ ಪ್ರತಿಯೊಬ್ಬರು ಕೂಡ. ಅದು ಅವರ ಸಾಮಾಜಿಕವಾದ ಜವಾಬ್ದಾರಿ ಅಲ್ವಾ? ಅದಕ್ಕೆ ಇದು ಅವರನ್ನು ಕೂಡ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮತ್ತು ಜನರಿಗೆ ಕೂಡ ತಿಳಿಸಿಕೊಳ್ಳುವಂಥ ಕೆಲಸ ಯಾವ ರೀತಿ ಇದೆ ಅಂತೇಳಿ ಮುಂದಿನ ದಿನ ಮಾಹಿತಿಯಲ್ಲಿ ನಾವು ಇವತ್ತು ಕೊಡ್ತೇವೆ.